ಉಕ್ರೇನ್ನಲ್ಲಿ ಸಿಲುಕಿರುವ ದೇಶದ ಪ್ರಜೆಗಳನ್ನು ಕರೆತರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದೆ. ಆದರೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅಲ್ಲೂ ರಾಜಕೀಯ ಹುಡುಕುವ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆರೋಪಿಸಿದ್ದಾರೆ. ಉಕ್ರೇನ್ನಿಂದ ವಿದ್ಯಾರ್ಥಿಗಳನ್ನು ಕರೆತರುವಲ್ಲಿ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ತೋರಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ನಳಿನ್ ಅವರು, ಉಕ್ರೇನ್ನಲ್ಲಿರುವ ವಿದ್ಯಾರ್ಥಿಗಳು ಸೇರಿದಂತೆ ದೇಶದ ಜನರನ್ನು ಸುರಕ್ಷಿತವಾಗಿ ಕರೆತರಲು ಪ್ರಧಾನಮಂತ್ರಿ 4 ತಂಡಗಳನ್ನು ರಚಿಸಿದ್ದು, ತಂಡದಲ್ಲಿರುವ ಸಚಿವರು ವಿದೇಶಕ್ಕೆ ತೆರಳಿದ್ದಾರೆ. ಎಲ್ಲ ಸಂಗತಿಗಳ ಅರಿವಿರುವ ಸಿದ್ದರಾಮಯ್ಯ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಈ ರೀತಿ ಮಾತನಾಡುವುದು ದೇಶಕ್ಕೆ ಅವಮಾನವಾಗಿದೆ. ಇದು ಅವರ ಸಣ್ಣತನವನ್ನ ತೋರಿಸುತ್ತದೆ ಎಂದು ಹೇಳಿದರು. ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಅವರು ಬೇಜವಾಬ್ದಾರಿ ವರ್ತನೆಯನ್ನು ತೋರಿಸಿದ್ದಾರೆ. ಇವತ್ತು ಯುದ್ಧ ಭೂಮಿಯಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು, ಅದರಿಂದ ಆಗಿರುವಂಥ ಸಮಸ್ಯೆಗಳು, ಯಾವುದೇ ದೇಶ ತಮ್ಮ ದೇಶದ ಪ್ರಜೆಗಳನ್ನು ರಕ್ಷಣೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತತ್ಕ್ಷಣ ಅದಕ್ಕೆ ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸಿ ಇವತ್ತು ತಂಡಗಳನ್ನು ರಚನೆ ಮಾಡಿ 4 ಸಚಿವರನ್ನು ಕಳಿಸಿ ಜವಾಬ್ದಾರಿಯನ್ನು ಮೆರೆದಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ರಾಜಕೀಯವನ್ನು ಹುಡುಕತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಈ ದೇಶದಲ್ಲಿ ಆಳ್ವಿಕೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇರಾಕ್ ಯುದ್ಧ ಆಗಿತ್ತು. ಎಷ್ಟು ಜನರ ರಕ್ಷಣೆ ಮಾಡಿದ್ದಾರೆ ವರದಿ ಕೊಡಲಿ ಇವರು. ಇವತ್ತು ಸಿದ್ದರಾಮಯ್ಯ ಒಬ್ಬ ಜವಾಬ್ದಾರಿಯುತ ಮಾಜಿ ಮುಖ್ಯಮಂತ್ರಿಯಾಗಿ, ಒಬ್ಬ ಅತಿ ಹಿರಿತನದ ಒಬ್ಬ ನಾಯಕರಾಗಿ ಈ ರೀತಿಯ ಮಾತುಗಳನ್ನು ಆಡ್ತಕ್ಕಂಥದ್ದು, ಇದು ಅವ್ರು ಮಾಡ್ತಕ್ಕಂಥ ದೇಶಕ್ಕೆ ಅವಮಾನ. ಅದರಲ್ಲಿ ರಾಜಕೀಯ ಹುಡುಕತಕ್ಕಂಥ ದೇಶಕ್ಕೆ ಅವಮಾನ. ಒಬ್ಬ ಚಾಣಕ್ಯ ರಾಜಕಾರಣಿಯ ನೀತಿ ಇದಲ್ಲ. ಅವರಂಥ ಹಿರಿತನದವರು ಈ ರೀತಿಯ ಮಾತುಗಳನ್ನು ಆಡ್ತಕ್ಕಂಥದ್ದು ಅವರ ಸಣ್ಣತನವನ್ನು ತೋರಿಸ್ತಿದೆ, ಕಾಂಗ್ರೆಸ್ನ ನಡವಳಿಕೆಯನ್ನು ತೋರಿಸ್ತಿದೆ. ವಿರೋಧ ಮಾಡಬೇಕು ಅಂತ ಎಲ್ಲದಕ್ಕೂ ವಿರೋಧ ಮಾಡ್ತಕ್ಕಂಥ, ರಾಷ್ಟ್ರದ ಚಿಂತನೆಗಳಲ್ಲೂ ವಿರೋಧ ಮಾಡ್ತಕ್ಕಂಥ ಇದೆಲ್ಲ ಅದು ಚಿಲ್ಲರ ರಾಜಕೀಯ ಅಂತ ಅನಿಸ್ತದೆ. ನೋಡಿ, ಇದೆಲ್ಲ ಲೋಕಸಭೆ ಒಳಗೆ ಚರ್ಚೆ ಮಾಡ್ತೀವಿ ವಿಷಯಗಳಿದ್ದಾವೆ. ಇವತ್ತು ಅವರೆಲ್ಲರನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನದಲ್ಲಿ ಸರ್ಕಾರ ಇದೆ. ಚರ್ಚೆಗಳನ್ನು ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಶುದ್ಧತೆಯ ಆಲಯದಿಂದ ಭೀಮಾ, ಭರವಸೆಯ ಪರಂಪರೆಯೊಂದಿಗೆ 1925ರಿಂದ BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ, ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ.